ಮೂಡುಬಿದ್ರೆಯ ತೋಡಾರಿನ ಯನಪೋಯ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಮಾಹಿತಿ ವಿಜ್ಞಾನ ಕನ್ನಡ ಸಂಗಮ 2019 ಮತ್ತು ಏಕತೆಯ ದಿನ ಕಾರ್ಯಕ್ರಮವನ್ನು ಕಾಲೇಜಿನ ವಿಚಾರಗೋಷ್ಠಿ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಜೈನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮುನಿರಾಜ ರೆಂಜಾಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ಅಂತರಂಗದಲ್ಲಿರುವ ತುಡಿತದ ಭಾಷೆ ಮತ್ತು ಸಂಸ್ಕೃತಿಯನ್ನ ನಾವು ಮರೆಯಬಾರದು. ನವೆಂಬರ್ ತಿಂಗಳಿನಲ್ಲಿ ಮಾತ್ರ ನಾವು ಕನ್ನಡಕ್ಕೆ ಗೌರವ ಕೊಡೋದಲ್ಲ, ಬದಲಾಗಿ ಪ್ರತಿ ದಿನದಲ್ಲೂ ಕನ್ನಡಕ್ಕೆ ಆದ್ಯತೆಯನ್ನ ನೀಡಬೇಕು ಎಂದರು. ಟಿಪ್ಪುವಿನ ಅಂತ್ಯದ ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಕನ್ನಡ ಭಾಷೆಯು ಛಿದ್ರವಾಗಲು ಕಾರಣವಾಯಿತು ಎಂದು ಹೇಳಿದ ಅವರು, ಕನ್ನಡ ಭಾಷೆ ಹೇಗೆ ವಿಕಾಸಗೊಂಡಿದೆ ಮತ್ತು ಕನ್ನಡಿಗರನ್ನ ಹೇಗೆ ಒಂದುಗೂಡಿಸಿದೆ ಎಂಬುದರ ಬಗ್ಗೆ ವಿವರಿಸಿದರು. ಅಂದ್ರೆ ನಮ್ಮ ಅಂತರಂಗದಲ್ಲಿ ಇರತಕ್ಕಂಥ ತುಡಿತ ಏನಿದೆಯೋ ಅದು ನಮ್ಮ ಮಾತಿನಲ್ಲಿ ಪ್ರಕಟ ಆಗ್ತದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಈ ಹಿನ್ನೆಲೆಯಲ್ಲಿ ನನಗೆ ಅಂತರದ ತುಡಿತ ನನ್ನ ಮಾತಿನಲ್ಲಿ ನನಗೆ ಕೊಂಕಣಿಯೋ, ನನಗೆ ಮಲಯಾಳಮೋ ಅಥವಾ ನನಗೆ ಕನ್ನಡವೋ, ನನಗೆ ತುಳುವೋ ಬರಬೇಕು ಅಂತಾದ್ರೆ ನನ್ನ ಅಂತರಂಗದಲ್ಲಿ ಆ ಭಾಷೆಯ ಬಗ್ಗೆ ಮತ್ತು ಆ ಭಾಷೆಯಿಂದ ಇರ್ತಕ್ಕಂಥ ಸಂಸ್ಕೃತಿ ನುಡಿಯ ಬಗ್ಗೆ ಒಂದು ಅಭಿಮಾನ ಇರಬೇಕಾಗುತ್ತೆ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು 4 ಮಾತು ಮಾಡಿದ ಮೇಲೆ ಅದಕ್ಕೆ ಮೊದಲೇ ಇದ್ದೇವೆ, ಪ್ರಶ್ನೆ ಇಲ್ಲ. ಆ ಅಭಿಮಾನ ದೃಢ ಆದರೆ ನನ್ನ ಮಾತುಗಳು ಸಾಕು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆರ್.ಜಿ. ಡಿಸೋಜಾ ಅಧ್ಯಕ್ಷತೆಯನ್ನ ವಹಿಸಿದ್ರು. ಸಹಾಯಕ ಪ್ರಾಧ್ಯಾಪಕರಾದ ಸಂಜೀವ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.